ಕರ್ನಾಟಕದ ಉಪಚುನಾವಣೆಯಲ್ಲಿ 15 ಸ್ಥಾನಗಳ ಪೈಕಿ 12ರಲ್ಲಿ ಅಭೂತಪೂರ್ವ ಬಿಜೆಪಿ ಗೆಲುವನ್ನು ಸಾಧಿಸಿದ ಹಿನ್ನೆಲೆಯಲ್ಲಿ ಮುಲ್ಕಿ ಮೂಡುಬಿದ್ರೆ ಬಿಜೆಪಿ ಯುವ ಮೋರ್ಚಾದ ವತಿಯಿಂದ ಬಜ್ಪೆ ಕೆಂಜಾರು ಎಂಬಲ್ಲಿ ಬಿಜೆಪಿ ಯುವ ಮೋರ್ಚಾದ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ತಿಂಡಿ ವಿತರಿಸಿ ಸಂಭ್ರಮವನ್ನು ಆಚರಿಸಿದರು. ವಿಶೇಷವಾಗಿ ಕೆಆರ್ ಪೇಟೆಯಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಭದ್ರಕೋಟೆಯನ್ನು ಭೇದಿಸಿ ಬಿಜೆಪಿ ಗೆಲುವು ಸಾಧಿಸಿದ್ದನ್ನು ಇಲ್ಲಿ ವಿಶೇಷವಾಗಿ ಸ್ಮರಿಸಿದರು. ಅಲ್ಲದೆ ಕೆಆರ್ ಪೇಟೆ ಬಿಜೆಪಿ ಅಭ್ಯರ್ಥಿ ಪರ ಜೈಕಾರ ಘೋಷಣೆಯನ್ನು ಕೂಗಲಾಯಿತು. ಕೆಂಜಾರು ವೃತ್ತದಲ್ಲಿ ಮಾಲೆ ಪಟಾಕಿಯನ್ನು ಸಿಡಿಸಿ ಬಿಜೆಪಿ ಪ್ರಮುಖ ನಾಯಕರಿಗೆ ಜೈಕಾರವನ್ನು ಕೂಗಲಾಯಿತು. ಅಲ್ಲದೆ ಲಾಡನ್ನು ನೀಡಿ ಸಂಭ್ರಮವನ್ನು ಆಚರಿಸಿದರು. ಈ ಸಂಭ್ರಮಾಚರಣೆಯಲ್ಲಿ ಮೂಡುಬಿದ್ರೆ ಬಿಜೆಪಿ ನಾಯಕರು ಪಾಲ್ಗೊಂಡಿದ್ದರು. ಇದು ನಮಗೆ ತುಂಬ ಖುಷಿ ತಂದಂಥ ವಿಷಯ. ಯಾಕಂದರೆ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಈ ಸಲ 14ರಲ್ಲಿ 12 ಸ್ಥಾನವನ್ನು ನಾವು ಗಿಟ್ಟಿಸಿದೆ. ಹಾಗೆ ನಮ್ಮ ಸರ್ಕಾರವು ಬಲಿಷ್ಠವಾಗಿದೆ. ಇದರಿಂದ ನಮಗೆ ಇನ್ನೊಂದು ಖುಷಿಯ ವಿಷಯ ಅಂದರೆ ಮಂಡ್ಯದಲ್ಲಿ ಇಷ್ಟರ ತನಕ ನಮ್ಮದು ಯಾವುದೇ ಒಂದು MLA ಅವರು ಇರಲಿಲ್ಲ. ಈ ಸಲ ನಾರಾಯಣಗೌಡರು ಉತ್ತಮವಾದ ಬಿಜೆಪಿ ಪಕ್ಷದಿಂದ ಯಾವುದೋ ಒಂದು MLA ಇರಲಿ. ಈಗ ನಮ್ಮ KR ಪೇಟೆಯಲ್ಲಿ ನಾರಾಯಣಗೌಡರು ಉತ್ತಮವಾದಂಥ ಕೆಲಸ ಮಾಡೋದ್ರಿಂದ ಅವರು ಅಲ್ಲಿ ಕೂಡ ಜಯಶಾಲಿಯಾಗಿದ್ದಾರೆ. ನಮ್ಮ ಕರ್ನಾಟಕ ಸರ್ಕಾರ